ನ್ಯೂಸ್ ಪುತ್ತೂರಿನ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಇದೇ ಬರುವ ಶನಿವಾರ 25ನೇ ತಾರೀಕಿನಂದು ನನ್ನ ಆತ್ಮೀಯರೂ ಆದ ಕೇಶವ್ ಅಮೆ ಇವರು ನಡೆಸುತ್ತಿರುವ SRK ರಜತ ಸಂಭ್ರಮ ಕಾರ್ಯಕ್ರಮ ನಡೆಯಲಿದೆ. ಕೇಶವ್ ಅಮೆ ಇವರು ನನ್ನ ಹುಟ್ಟೂರಾದ ಬಿಲ್ನೆಲೆ ಗ್ರಾಮದಲ್ಲಿ ಜನಿಸಿರುವುದು ಮತ್ತು ಅಲ್ಲಿಂದ ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆಯಲ್ಲಿ ಕಲಿತು ಪ್ರಾಥಮಿಕ ಅಭ್ಯಾಸವನ್ನು ಬಿಲ್ನೆಲೆ ಸರಕಾರಿ ಶಾಲೆಯಲ್ಲಿ ಕಲಿತು ಅಲ್ಲಿಂದ ಮುಂದಕ್ಕೆ ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ನಾನು ಓದುತ್ತಿರುವ ಇದೇ ಸಂದರ್ಭದಲ್ಲಿ ಅವರು ಕೂಡ ನನ್ನಿಂದ 1 ವರ್ಷ ಜೂನಿಯರ್. ಅಂದಿನಿಂದಲೂ ಅವರ ಬಗ್ಗೆ ನನಗೆ ಗೊತ್ತು. ಒಬ್ಬ ಸಾಮಾನ್ಯ ಕೃಷಿ ಕುಟುಂಬದಲ್ಲಿ ಜನಿಸಿದ ಕೇಶವರು ಉದ್ಯೋಗ ನಿಮಿತ್ತ ಬೇರೆ ಕಡೆಯಲ್ಲಿ ಉದ್ಯೋಗ ಹರಸುತ್ತಾ ಹಲವು ಕಡೆ ದುಡಿದು ಈ ಒಂದು SRK ಎಂಬ ಉದ್ಯಮವನ್ನು ಬಹುಶಃ ಎಲ್ಲರ ಹಾಗೆ ಅಲ್ಲ, ಒಬ್ಬ ಅತಿ ವಿಶಿಷ್ಟ ರೀತಿಯಲ್ಲಿ ಯೋಚಿಸುವಂಥ ವ್ಯಕ್ತಿತ್ವದ ಕೇಶವರು. ಉದಾಹರಣೆಗೆ ಈ ರಜತ ಸಂಭ್ರಮದ ಸಂಭ್ರಮದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಅವರನ್ನು ಗುರುತಿಸುವಂಥ ಕಾರ್ಯ ಮಾಡಿದ್ದಾರೆ ಅವರು. ಉದಾಹರಣೆಗೆ ಸರಕಾರಿ ಆಸ್ಪತ್ರೆಗಳಲ್ಲಿ ಇರುವ ರೋಗಿಗಳಿಗೆ ಹಣ್ಣು ಹಂಪುಗಳನ್ನು ಕೊಡುವುದು ಇರ್ಬೋದು, ಅಂಧ ವಿದ್ಯಾರ್ಥಿಗಳಿಗೆ ಅದನ್ನು ಗುರುತಿಸುವಂಥದ್ದು ಇರ್ಬೋದು, ಕೊಯ್ಲದಲ್ಲಿ ಪಶುಸಂಗೋಪನಾ ಇಲಾಖೆಯಲ್ಲಿ ದುಡಿಯುವಂಥ ಕಾರ್ಮಿಕ ವರ್ಗದವರನ್ನು ಗುರುತಿಸುವಂಥ ಸನ್ಮಾನ ಮಾಡುವಂಥ ಕಾರ್ಯಕ್ರಮಗಳಿರ್ಬೋದು. ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದಾರೆ. ಬಹುಶಃ 10-11 ಕಾರ್ಯಕ್ರಮವನ್ನು ಮಾಡಿ ಈಗ ರಜತ ಸಂಭ್ರಮದ ಸಮಾರಂಭವನ್ನು ಕೊಯ್ಲದ ತನ್ನ ಮನೆಯ ಹತ್ತಿರ ಈ ಒಂದು ಸಮಾರಂಭವನ್ನು ಆಯೋಜನೆ ಮಾಡಿದ್ದಾರೆ. ಕೇಶವ ಅಮೆಯವರು ಹಲವು ಜನರ ಬಾಳಿಗೆ ಉದ್ಯೋಗವನ್ನಿತ್ತು, ಹಲವು ಕುಟುಂಬಗಳಿಗೆ ಆಸರೆ ಆಗಿ ನಿಂತಿದ್ದಾರೆ. ಅದೇ ರೀತಿ ಶೈಕ್ಷಣಿಕ ಕ್ಷೇತ್ರಗಳಿರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರಗಳಿಗೆ ತನ್ನದೇ ಆದ ರೀತಿಯಲ್ಲಿ ತಾನು ದುಡಿದ ಒಂದು ಪಾಲನ್ನು ಕೊಟ್ಟು ನಮ್ಮ ಸಮಾಜದ ನಮಗೆಲ್ಲರಿಗೂ ಮಾದರಿ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿದ್ದಾರೆ. ಬಹುಶಃ ಇದನ್ನು ನಾವೆಲ್ಲರೂ ಗುರುತಿಸಿ ನಾಡಿನ ಕಾರ್ಯಕ್ರಮವನ್ನು ಅವರ ಯೋಚನೆ ಮತ್ತು ಯೋಜನೆಗಳು ಇನ್ನು ಮುಂದಕ್ಕೂ ನಿರಂತರವಾಗಿ ಹರಲಿ. ರಜತ ಸಂಭ್ರಮದ ಸಮಾರಂಭ ಮಾತ್ರ ಅಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಸ್ವರ್ಣ ಮಹೋತ್ಸವವನ್ನು ಆಚರಿಸುವಂಥ ಯೋಗ ಅವರಿಗೆ ಕೂಡಿ ಬರಲಿ. ಈ ನಿಟ್ಟಿನಲ್ಲಿ ನಮ್ಮೆಲ್ಲ ಆತ್ಮೀಯರು SRK ಕೇಶವರ ಗ್ರಾಹಕ ಬಂಧುಗಳು ಎಲ್ಲರೂ ಬಂದು ಅವರೊಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕು. ಅದರ ಒಂದು ಭಾಗವಾಗಿ ನಾವು ಕೂಡ ಅದರಲ್ಲಿ ಭಾಗಿಗಳಾಗಿದ್ದೇವೆ. ಆಗುವ ನಿಟ್ಟಿನಲ್ಲಿ ನಾವು ಕೂಡ ಬರ್ತಾ ಇದ್ದೇವೆ. ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕು ಅಂತ ಕೇಳಿಕೊಳ್ಳುತ್ತಾ ನಿಮಗೆಲ್ಲರಿಗೂ ವಂದಿಸುತ್ತಾ ನಿಮ್ಮನ್ನು ಆದರಪೂರ್ವಕವಾಗಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಅವರ ಆತ್ಮೀಯರಾಗಿ ಸ್ವಾಗತಿಸ್ತಾ ಇದ್ದೇವೆ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.